ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಿಸಲು ಸಂಪೂರ್ಣ ವಿಫಲವಾಗಿದ್ದು, ಪಠ್ಯಪುಸ್ತಕದಲ್ಲಿ ಸ್ತ್ರೀಯರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡೆ ದಿವ್ಯಪ್ರಭಾ ಚೆಲ್ತಡ್ಕ ಆರೋಪಿಸಿದರು. ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೋಹಿತ್ ಚಕ್ರತೀರ್ಥರಂತಹ ವ್ಯಕ್ತಿಯನ್ನ ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿರುವ ಬಿಜೆಪಿ ಸರ್ಕಾರ ಆರ್ಎಸ್ಎಸ್ನ ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳ ತಲೆಗೆ ತುಂಬಿಸುವ ಕೆಲಸವನ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ಪಠ್ಯಪುಸ್ತಕ ಸಮಿತಿಯ ಈ ಗೊಂದಲದಿಂದಾಗಿ ವಿದ್ಯಾರ್ಥಿಗಳಿಗೆ ಪಾಠ ಪುಸ್ತಕವನ್ನೇ ನೀಡಲಾಗಿಲ್ಲ. ಇದರಿಂದ ವಿದ್ಯಾರ್ಥಿಗಳ ಪಾಠ ಪ್ರವಚನಕ್ಕೆ ತೊಂದರೆಯಾಗುತ್ತಿದೆ. ಹೆಸರಾಂತ ಸಾಹಿತಿಗಳ ಪಠ್ಯಗಳನ್ನು ಪಾಠ ಪುಸ್ತಕದಿಂದ ತೆಗೆಯುವ ಮೂಲಕ ಸಾಹಿತಿಗಳಿಗೆ ಅವಮಾನ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಸಾಹಿತಿಗಳು ಇದೀಗ ತಮ್ಮ ಪಠ್ಯಗಳನ್ನು ಪಾಠ ಪುಸ್ತಕದಿಂದ ಹಿಂದಕ್ಕೆ ಪಡೆಯುವಂತೆ ಸರ್ಕಾರವನ್ನ ಒತ್ತಾಯಿಸುತ್ತಿದ್ದಾರೆ ಎಂದು ಹೇಳಿದರು. ಸರ್ಕಾರದ ಈ ನೀತಿಯನ್ನು ವಿರೋಧಿಸಿ ನಾಳೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯು ನಡೆಯಲಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಇಂಥವರನ್ನ ನೀವು ಪಠ್ಯಪುಸ್ತಕಕ್ಕೆ ಇಂಥವರ ಪಾಠವನ್ನು ನೀವು ಪಠ್ಯಪುಸ್ತಕಕ್ಕೆ ಅಳವಡಿಸ್ತಾ ಇದ್ದೀರಲ್ಲ, ಮಕ್ಕಳನ್ನ ಏನ್ ಮಾಡಬೇಕು ಅಂತ ಇದ್ದೀರಾ? ಶಿಕ್ಷಣದ ವ್ಯವಸ್ಥೆಯನ್ನ ಏನ್ ಮಾಡಬೇಕು ಅಂತ ಇದ್ದೀರಾ? ಇವತ್ತು ನಾನು ಕರ್ನಾಟಕದ ನಾನು ಒಬ್ಳು ತಾಯಿ. ಯಾಕೆಂತಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ರು ನಮ್ಮ ಅಶ್ವಥ್ ನಾರಾಯಣ ಅವರು. ಮೋದಿಯವರು ನ್ಯೂ ಎಜುಕೇಶನ್ ಪಾಲಿಸಿಯನ್ನ ತಂದಿದ್ದಾರೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಹೊಸ ಶಿಕ್ಷಣ ನೀತಿಯನ್ನ ತಂದಿದ್ದಾರೆ. ನಾವು ಪ್ರಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಇದನ್ನ ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಬೇರೆ ಯಾವ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ಇದನ್ನ. ನೀವ್ಯಾಕೆ ಅಷ್ಟು ತರಾತುರಿಯಲ್ಲಿ ಮಾಡಿದ್ರಿ? ನೀವು ಮುಖ್ಯಮಂತ್ರಿ ಅಭ್ಯರ್ಥಿ, ಅದಕ್ಕೆ ನಿಮ್ಮ ರಾಜಕೀಯ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಳೋದಕ್ಕೆ, ಮುಖ್ಯಮಂತ್ರಿ ಆಗೋದಕ್ಕೋಸ್ಕರ, ಮೋದಿಯವರನ್ನ ಮೆಚ್ಚಿಸೋದಕ್ಕೋಸ್ಕರ ನೀವು ಈ ನೀತಿ ಹೊಸ ಶಿಕ್ಷಣ ನೀತಿಯನ್ನ ನೀವು ಅಳವಡಿಸ್ಕೊಂಡು, ಆದರೆ ಅದರಿಂದ ಎಷ್ಟು ಅನಾಹುತ ಆಗಿದೆ, ಅದರಿಂದ ಮಕ್ಕಳು ವಿದ್ಯಾರ್ಥಿಗಳು ಎಷ್ಟು ಸಫರ್ ಆಗ್ತಾ ಇದ್ದಾರೆ ಅಂತ ನಾನೊಬ್ಳು ತಾಯಿಯಾಗಿ ನನ್ನ ಮನೆಯಲ್ಲಿ ನನ್ನ ಮಗ ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ ಅನ್ನ ನಾನು ಮನಸ್ಸಿಗೆ ಅರ್ಥ ಮಾಡ್ಕೊಂಡು, ಹಾಗಾದ್ರೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಇವತ್ತು ಪತ್ರಿಕಾ ಮಾಧ್ಯಮ ಇಷ್ಟು ದಿವಸ ಸುಮ್ಮನಿದ್ದೆ. ಇವತ್ತು ಪತ್ರಿಕಾ ಮಾಧ್ಯಮದ ಮುಂದೆ ನಾನು ಬಂದಿದ್ದೇನೆ. ಇವತ್ತು ತಂದೆ ತಾಯಿಯಂದಿರು ದಯವಿಟ್ಟು ಯೋಚನೆ ಮಾಡಬೇಕು, ಹೆಣ್ಮಕ್ಳು ಯೋಚನೆ ಮಾಡಬೇಕು. ನಾವಿವತ್ತು ಸ್ತ್ರೀ ವಿರೋಧಿಗಳಾಗಿ ಇವತ್ತು ಪಠ್ಯ ಪರಿಷ್ಕರಣಾ ಸಮಿತಿಯಲ್ಲಿ ಒಂದು ಹೆಣ್ಣು ಮಕ್ಕಳು ಬರೆದಂತಹ ಪಾಠ ಇಲ್ಲ, ಯಾವುದೇ ಕವನಗಳಿಲ್ಲ, ಇಂತಹ ಅವ್ಯವಸ್ಥೆಯನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ವಕ್ತಾರೆ ಶೈಲಜಾ ಅಮರನಾಥ್ ಉಪಸ್ಥಿತರಿದ್ದರು.